ಬೆಳ್ತಂಗಡಿ ತಾಲೂಕಿನ ಕೊಕ್ಕಡ ಗ್ರಾಮದ ಹಳ್ಳಿಂಗೇರಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲೀಗ ಸುಮಾರು 100 ಅಡಿಕೆ ಗಿಡಗಳ ತೋಟ ನಿರ್ಮಾಣವಾಗಿದೆ. ಯಾವುದೇ ಕೆಲಸಕ್ಕೂ ಮುಂದಡಿ ಇಡುವವರು, ಪ್ರೇರಣೆ ನೀಡುವವರು, ಸಹಕಾರ ನೀಡುವವರು ಎಲ್ಲವೂ ಇರಬೇಕಾಗುತ್ತದೆ. ಇವೆಲ್ಲವೂ ಮೇಳೈಸಿ ಇದೀಗ ಬೇರೆ ಬೇರೆ ರೀತಿಯಲ್ಲಿ ಈ ಶಾಲೆ ಮಾದರಿಯಾಗುವತ್ತ ಹೆಜ್ಜೆ ಇಡುತ್ತಿದೆ. ಅದೇ ರೀತಿಯಲ್ಲಿ ಶಾಲೆಯ ಖಾಲಿ ಇದ್ದ ಸ್ಥಳವನ್ನು ಶಾಲೆಗೆ ಆದಾಯದ ಮೂಲವನ್ನಾಗಿ ಮಾಡುವ ಯೋಜನೆ ರೂಪಿಸಲಾಗಿದೆ. ಇದೀಗ 100 ಅಡಿಕೆ ಗಿಡಗಳ ನಾಟಿ ಮಾಡಲಾಗಿದೆ. ಗಾಂಧಿ ಜಯಂತಿಯ ದಿನದಂದು ಇದಕ್ಕಾಗಿ ಆಯ್ಕೆ ಮಾಡಿ ಅರ್ಥಪೂರ್ಣವಾಗಿ ಗಾಂಧಿ ಜಯಂತಿ ಆಚರಿಸಿದ್ರು. ಶಾಲಾ ಮುಖ್ಯೋಪಾಧ್ಯಾಯರಾದ ಶ್ರೀಧರ್, ಎಸ್ಟಿಎಂಸಿ ಅಧ್ಯಕ್ಷರಾದ ಉಮರ್ ಹಾಗೂ ಮಕ್ಕಳ ಪೋಷಕರು ಈ ವೇಳೆ ಹಾಜರಿದ್ದರು. ಹಾಗೂ ಗ್ರಾಮ ಪಂಚಾಯತ್ ವತಿಯಿಂದ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಸಹ ಬಂದು ಸಹಕರಿಸಿದ್ದಾರೆ. ಇದವರಿಗೆ